ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಹರಾಜಿಗೆ ಹೋಗಿ ಬಂದ್ವಿ. ನಾನು ಅಂದರೆ ಫ್ರೈಡೇ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಸನಿಷಾ ಅಂತ. ಇವಳು ನನ್ನ ಕಲೀಗ್. ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೇವೆ ನಾವು. ಅವಳಿಗೆ ಕನ್ನಡ ಬರಲ್ಲ. ನಾವು ಹೋಗಿ ಈಗ ಬಂದದಷ್ಟೇ. ವಾಟ್ ಇಸ್ ದ ಟೈಮ್ ನಾವು? 10:15 ಆಯಿತು. ಈಗ ಬಂದದಷ್ಟೇ. ಬಸ್ ಬರುವಾಗಲೇ ನಮಗೆ ಆಗುವಾಗಲೇ ಸಿಕ್ತು, ಬಸ್ ಸಿಕ್ತು. ಸೊ ಸೀದಾ ಬಂದ್ವಿ ನಾವು. ವಾಟ್ ಡಿಡ್ ಯು ಬೈ? ಸ್ವಲ್ಪ ಜನ ಕ್ರ್ಯಾಕ್. I bought free pickup. Tell what did you bring? I took one. What did I buy? See, if you do this, no, the whole thing will come in bloopers only. She bowed something. ಅದು ಸ್ವಲ್ಪ ಅಂದರೆ ಇವತ್ತು ಗೊತ್ತಾಯ್ತು ನನಗೆ ಇಂಗ್ಲೀಷ್ ಸರಿ ಬರಲ್ಲ ಅದಕ್ಕೆ ಅಂತ. If you say that, no, I will break your eye. I'm not saying. Okay, so I purchased one blazer from there and it is pretty good and worth paying for it. Guys, you should please visit that market if you are in Kuwait, of course. The colors, the water. ನಾವು ಬರುವಾಗ ನಾನು 3 ಟೈ ತಗೊಂಡು ಬಂದೆ. 3 ಟೈ ಮತ್ತು ಒಂದು ಶರ್ಟ್, ಬ್ಲ್ಯಾಕ್ ಶರ್ಟ್ ಮತ್ತು ಇನ್ನೊಂದು ಫಾರ್ಮಲ್ ಶರ್ಟ್. 2 ದಿನಾರ್ಗೆ ಸಿಕ್ತು. ಹೌ ಮಚ್ ಇಸ್ 2 ದಿನಾರ್? 1 ದಿನಾರ್ ಅಂದರೆ ಆಗಲೇ ಹೇಳಿದರೆ ಈಗ 264 ಇದೆ ರೇಟ್. ಸೊ 500 ರೂಪಾಯಿಗೆ ಇಷ್ಟು ತಗೊಂಡು ಬಂದೆ ನಾನು. ಪ್ಲಸ್ ಗ್ಲಾಸ್ ಐಟಮ್ಸ್ ತಂದ್ವಿ ನಾವು. ಈಗ ಸುಮ್ಮನ್ ಇನ್ನೂ ಬರಲಿಲ್ಲ. ಈಗ ಸುಮ್ಮನ್ಗೆ ಕಾಯುವ. ಈಗ ಸುಮನ್, ನಾನು ಮತ್ತು ಸನಿಷಾ ಮೂವರು ಸೇರಿ ಈಗ ಸಿಲ್ಸಿಲಾ ಹೋಟೆಲ್ಗೆ ಹೋಗುವಂತಿದ್ದೇವೆ. Oh no. Say it in English, no? We are planning to go to Silsila Hotel. ಇದಕ್ಕೆ ಕನ್ನಡ ಬರಲ್ಲ. ಮಾಯರಫ್. ಸೊ ಸ್ವಲ್ಪ ಅರಬಿಕ್ ಬರುತ್ತೆ, ಮತ್ತು ಕೊಂಕಣಿ, ಮತ್ತು ಹಿಂದಿ ಬರುತ್ತೆ, ಇಂಗ್ಲಿಷ್, ಮರಾಠಿ ಬರುತ್ತೆ, ಗೋವಾದಿಂದ. ಅದಕ್ಕೆ ಸೊ ಹಾಗಾಗಿ ಈಗ ಸುಮನ್ ಬರ್ತಾರೆ. ಗೋವಾದಿಂದ ಸುಮನ್ ಬರ್ತಾರೆ. ನೋ ಸುಮನ್ ಈಗ ಬರ್ತಾರೆ ಕೆಲಸದಿಂದ. ಈಗ ಸುಮನ್ ಕೆಲಸದಿಂದ ಬರ್ತಾರೆ. ಬರುವಾಗ ನೋಡುವ, ಸರ್ಪ್ರೈಸ್ ಕೊಡುವ. ದಿಸ್ ಗರ್ಲ್ ಸನಿಷಾ ಆ್ಯಂಡ್ ಸುಮನ್, ನಾವು ಮೂವರು ಸಿಲ್ಸಿಲಾ ಹೋಟೆಲ್ಗೆ ಹೋಗ್ತಿದ್ದೇವೆ. ಅಂದರೆ ಏನಾದರೂ ತಿನ್ನೋಣ ಅಂತ. ಇವತ್ತು ಸ್ಯಾಟರ್ಡೇ ಆದ ಕಾರಣ ಇವತ್ತು ಕೋಳಿ ಮಾಂಸ ತಿನ್ನಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಎಸ್ಪೆಷಲಿ ದೋಸೆ ಐಟಮ್ ತಿನ್ನೋಣ ಅಂತ. ಇವರೆಲ್ಲ ತಿಂತಾರೆ, ಕೋಳಿ ತಿಂತಾರೆ, ಎಲ್ಲ ತಿಂತಾರೆ. ಸೊ ಹಾಗಾಗಿ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ನಾವು ಹೋಗುವಂತ. Guys, I really don't understand what this guy is really talking about me. But you can please, if you are watching this, you can just tell me what he is actually saying about me. So I will check. She'll drop her email ID. Yes, of course I will. So you people can text me personally also in my email. ಸೊ ಈಗ ಸುಮ್ಮನೆ ಈಗ ಬರಲಿಕ್ಕೆ ಟೈಮ್ ಆಯ್ತು ಅಷ್ಟೇ. ಈಗ ಬರ್ತಾರೆ. ನಾಳೆ ಬೆಳಿಗ್ಗೆ ಆದ ಕಾರಣ ಡ್ಯೂಟಿ. ಈಗ ಬೇಗ ತಿಂದು. ಯು ಆಲ್ಸೋ ಹ್ಯಾವ್ ಎಟ್ ಮಾರ್ನಿಂಗ್, ನೋ? ಟುಮಾರೋ ಡ್ಯೂಟಿ? Maybe. ಟುಮಾರೋ ಮಾರ್ನಿಂಗ್. Me in the afternoon, guys. ಅವಳಿಗೆ ಸಂಜೆ ಆಗಿರೋ ಕಾರಣ ಪ್ರಾಬ್ಲಮ್ ಇಲ್ಲ. ನನಗೆ ಮತ್ತು ಸುಮ್ಮನಿಗೆ ಬೆಳಿಗ್ಗೆ ಆಗಿರೋ ಕಾರಣ ಸ್ವಲ್ಪ ಬೇಗ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಹೋಗಿ ಬೇಗ ತಿಂದು ಬಂದು ದೇವರಿಗೆಲ್ಲ ದೀಪ ಇಟ್ಟು, ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು and then we will do some time pass. Me I can stay awake at night. These people, they have to sleep. Maybe if they are sleeping then yeah, that's all I have to say. ಇಲ್ಲಿ ಅಂದ್ರೆ ಕುವೈಟಲ್ಲಿ ನಾವು ಕ್ಲೋಸ್ ಇರುವಂಥದ್ದು ಇಬ್ಬರ ಹತ್ರ. ಒಂದು ಸನಿಷಾ, ಇನ್ನೊಂದು ಸುಮನ್. ಇಬ್ಬರ ಹತ್ರ ನಾನು ಕ್ಲೋಸ್ ಇದ್ದೇನೆ, ತುಂಬ ಕ್ಲೋಸ್ ಇದ್ದೇನೆ. ಸೊ ಹಾಗಾಗಿ ಎಲ್ಲಿಗೆ ಹೋಗೋದಾದರೆ ಬರೋದಾದರೆ ಎಲ್ಲ ಒಂದು ಈ ಸನಿಷಾ ಒಟ್ಟಿಗೆ ಹೋಗೋದು, ಇಲ್ದಿದ್ರೆ ಸುಮನ್ ಒಟ್ಟಿಗೆ ಹೋಗೋದು. ಸುಮನ್ ಈಗ ಅಂದರೆ ರೀಸೆಂಟ್ಲಿ ಟ್ರಾನ್ಸ್ಫರ್ ಆದ ಕಾರಣ ನಮಗೆ ಸನಿಷನ್ಗೆ ಟ್ರಾನ್ಸ್ಫರ್ ಆಯಿತು, ಮತ್ತು ಸುಮನ್ಗೆ ಟ್ರಾನ್ಸ್ಫರ್ ಆಯಿತು. ಅದಾದ ಕಾರಣ ನಮಗೆ ರಜೆ ಕೂಡ ಬೇರೆ ದಿನ ಸಿಕ್ತು. And guys, if you watch our vlog, please try to comment something we should really do. Me, her, Suman, please. It's a request, okay? Leave anything, like any comment or something we should try doing in Kuwait, or you people will love
seeing us doing it. Okay, that's it. ಸುಮನ್ ಈಗ ಸುಮನ್ ಬಂದರು ಸುಮನ್ ಬಂದರು ಕೆಲಸದಿಂದ ಬ್ಯುಸಿ ಇದ್ದಾರೆ ಸುಮನ್ ಏನೋ ಮಾಡ್ತಿದ್ದಾರೆ ಬ್ರೋ ವಿಲ್ ಗುಡ್ Pause it. It's dark here. ಸನೀಶಾ ಅಂತ ನನ್ನ ಕಲೀಗ್ ಸ್ವಲ್ಪ ಕ್ರ್ಯಾಕ್ ಜನ You are so crack to me. Okay. Hi, I'm Sanisha from Goa. Please check our vlog. We took it in Kuwait in Friday market, okay? ನೋಡಿ ಇವಳು ನನ್ನ ಫ್ರೆಂಡ್ ಕಲೀಗ್ ಸನೀಶಾ ಅಂತ Hi, myself Sanisha. I'm from Goa. Please check our vlog. It's in Kuwait. We took for. ನನ್ನ ಕಲೀಗ್ ಸನೀಶಾ ಅಂತ ಸ್ವಲ್ಪ ಕ್ರ್ಯಾಕ್ ಪೀಸು ಸ್ಪೀಕ್ನಾ Myself Sanisha. I'm from Goa. Please see our vlog. It's in Kuwait. We took it for Friday market. In my